ಅಸೇಗೋಳಿ ಸಾಯಿ ಫ್ರೆಂಡ್ಸ್ ಬೊಕ್ಕ ಕೋಣಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೌಕತ್ ಆಲಿಯರ ನೇತೃತ್ವಡ್ ಆಯುಷ್ಮಾನ್ ಕಾರ್ಡ್ ಅಭಿಯಾನ ಕಾರ್ಯಕ್ರಮ ಅಸೇಗೋಳಿ ಯುವಕ ಮಂಡಲಡ್ ಐತಾರ್ ನಡೆದದು. ಕಾರ್ಯಕ್ರಮನು ಅಸೇಗೋಳಿ ಕೊರಗಜ್ಜ ಗುಳಿಗಜ್ಜ ಸೇವಾ ಸಮಿತಿದ ಅಧ್ಯಕ್ಷರು ಶ್ರೀ ಸಂಕಪ್ಪ ಕರ್ಕೇರ ತುಡರ್ ಬಳಗಾದು ಉದ್ದೀಪನ ಮಲ್ತದು ಶುಭ ಹಾರೈಸಿರು. ಕೊಣಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೌಕತ್ ಆಲಿ ಪಾತಿರೊಂದು ಜನಸಾಮಾನ್ಯರನ್ನ ಆರೋಗ್ಯ ಕಾಳಜಿರ್ದು ಆಯುಷ್ಮಾನ್ ಕಾರ್ಡ್ ಅಭಿಯಾನ ಕಾರ್ಯಕ್ರಮನು ಅಟಣೆ ಮಲ್ತದನು. ಊರ್ದ ಬೊಕ್ಕ ಕೈತಲ್ದ ಊರ್ದಾಕ್ಲು ಇನ್ನತ ಪೆರಚನನ್ನು ಪಡೆಯೋಣಡು ಮಾತೆರೆಗ್ಲ ಆರೋಗ್ಯ ಭಾಗ್ಯ ಒದಗಡ ಪಂಡ ತಿರಿಪಾದ ಆಯುಷ್ಮಾನ್ ಕಾರ್ಡ್ ಅಭಿಯಾನ ಕಾರ್ಯಕ್ರಮನ ಅಟಣೆ ಮಲ್ತಿನ ಸಾಯಿ ಫ್ರೆಂಡ್ಸ್ ಅಸೇಗೋಳಿದ ಅಧ್ಯಕ್ಷರು ಬೊಕ್ಕ ಸದಸ್ಯರಿಗೆ ಸೊಲ್ಮೆ ಸಂದಾಯರು. ಈ ಆಯುಷ್ಮಾನ್ ಅಭಿಯಾನ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಂತ ಸಾಯಿ ಫ್ರೆಂಡ್ಸ್ ಸರ್ಕಲ್ ಅಸೇಗೋಳಿ ಇದರ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಅವರಿಗೆ ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ನಾನು ಈ ಆಯುಷ್ಮಾನ್ ಕಾರ್ಡಿಗೆ ನಮ್ಮ ಸುತ್ತಮುತ್ತಲಿನ ಪರಿಸರದವರು ಬೇರೆ ಬೇರೆ ಪ್ರತ್ಯೇಕವಾಗಿ ನಮಗೆ ಕಾರ್ಡ್ ಹಾಕಬೇಕಂತಾಗ ನಾನು ದೂರದ ಮಂಗಳೂರು 1 ಸೆಂಟರಿಗೆ ನಾನು ಕರ್ಕೊಂಡು ಹೋಗ್ತಿದ್ದೆ. ಅದು 5 ಜನ 10 ಜನ, ಇದು ನಮಗೆ ಭಾಳ ಒಂದು ಇದಾಗ್ತಿತ್ತು, ಕಷ್ಟವಾಗ್ತಿತ್ತು. ಅಲ್ಲಿ ಟೋಕನ್ ತೆಗಿಬೇಕು, ಅಲ್ಲಿ ಕಾಯಬೇಕು. ಇದೇ ರೀತಿ ಹೀಗೆ ಆಗುವಾಗ ಕೊಣಾಜೆಯಲ್ಲಿ ನಮ್ಮ ಮಂಗಳ ಗ್ರಾಮೀಣ ಯುವಕ ಸಂಘದವರು ಪ್ರಥಮವಾಗಿ ಅಲ್ಲಿ ಹಮ್ಮಿಕೊಂಡಿದ್ದರು. ಇವರು ಹಮ್ಮಿಕೊಂಡಾಗ ನನಗೆ ಭಾಳ ಖುಷಿ ಆಯಿತು. ನಾನು ಉದ್ಘಾಟನೆಗೂ ಹೋಗಿದ್ದೆ. ಹೋದ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಅಸೇಗೋಳಿಯಲ್ಲಿ ಹಮ್ಮಿಕೊಳ್ಬೇಕು ಅಂತ ನೆಲೆಯಲ್ಲಿ ಸಾಯಿ ಫ್ರೆಂಡ್ಸ್ನವರು ನಮ್ಮ ಸಂಸ್ಥೆಯ ಪರವಾಗಿ ನಾವು ಹಮ್ಮಿಕೊಳ್ತೇವೆ, ಅದರೆಲ್ಲ ಜವಾಬ್ದಾರಿಯನ್ನು ನಾವು ವಹಿಸಿಕೊಳ್ತೇವೆ ಅಂತ ಹೇಳಿದಾಗ ನಂಗೆ ಬಹಳ ಖುಷಿ ಆಯಿತು. ಈ ಊರಿನ ಮತ್ತು ಪಕ್ಕದ ಊರಿನ ಎಲ್ಲರಿಗೂ ಇದರ ಸದುಪಯೋಗ ಪಡೆಯಲಿ ಅಂತ ಹೇಳಿ ಮತ್ತು ಎಲ್ಲರಿಗೂ ಈ ಒಂದು ಆರೋಗ್ಯ ಭಾಗ್ಯವನ್ನು ಇದರಿಂದ ಒದಗಿಸಲಿ ಅಂತ ಹೇಳಿಕೊಂಡು ಇಲ್ಲಿ ಒಂದು ಕ್ಯಾಂಪನ್ನು ಆರಂಭಿಸಿದ್ದೆವು. ಜನರು ಇದರ ಎಲ್ಲ ಸದುಪಯೋಗ ಪಡ್ಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಎಲ್ರಿಗೂ ಅದು ಸುಸೂತ್ರವಾಗಿ ಸಿಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನು ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರೆಹಮಾನ್ ಕೋಡ್ಶಾಲ್ ಪಾತ್ರರೊಂದು ಕೊಣಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೌಕತ್ ಆಲಿ ಬೊಕ್ಕ ಅಸೇಗೋಳಿ ಸಾಯಿ ಫ್ರೆಂಡ್ಸ್ ಅಧ್ಯಕ್ಷರು ಬೊಕ್ಕ ಪದಾಧಿಕಾರಿಗಳು ಒಟ್ಟು ಸೇರೊಂದು ಆಯುಷ್ಮಾನ್ ಕಾರ್ಡ್ ಅಭಿಯಾನನು ಅಟಣೆ ಮಲ್ತದೇರು. ಈ ಕಾರ್ಡ್ ಎಡ್ಡ ರೀತಿಡು ಜನಕ್ಲಿಗೆ ಪೆರಜನ ಆವಡು ಪಂಡು ತೆರಿಪಾಯರು. ನಮ್ಮ ಅಸೇಗೋಳಿಯಲ್ಲಿ ಸಾಯಿ ಫ್ರೆಂಡ್ಸ್ ಹಾಗೂ ಸಾಯಿ ಫ್ರೆಂಡ್ಸ್ ಅಸೇಗೋಳಿ ಮತ್ತು ನಮ್ಮ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಶೌಕತ್ ಆಲಿ ಮತ್ತು ಅವರ ತಂಡದವರಿಂದ ಸೇರಿಕೊಂಡು ಆಯುಷ್ಮಾನ್ ಭಾರತ್ ಈ ಕಾರ್ಡನ್ನು ಜನಸಾಮಾನ್ಯರಿಗೆ ಒದಗಿಸುವಂತಹ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಾಯಿ ಸಂಸ್ಥೆಯ ಸಾಯಿ ಫ್ರೆಂಡ್ಸಿನ ಅಧ್ಯಕ್ಷರು ಮತ್ತು ಅದರ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಸರ್ಕಾರ ಆಯುಷ್ಮಾನ್ ಭಾರತ್ ಎಂಬ ಈ ಒಂದು ಕಾರ್ಡನ್ನು ಜನಸಾಮಾನ್ಯರಿಗೆ ಒದಗಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಹಿಂದಿನ ಸರ್ಕಾರಗಳು ಮಾಡಿದಂತಹ ಎಲ್ಲ ಕಾರ್ಡುಗಳು ಬಹುಶಃ ಇನ್ನು ಮುಂದಕ್ಕೆ ಇರುವುದಿಲ್ಲ. ಆಯುಷ್ಮಾನ್ ಕಾರ್ಡ್ ಮಾತ್ರ ಚಾಲ್ತಿಯಲ್ಲಿರುತ್ತದೆ. ಬಹುಶಃ ಈ ಕಾರ್ಡ್ನಿಂದ BPL ಕಾರ್ಡ್ನವರಿಗೆ ಸಂಪೂರ್ಣವಾಗಿ ಉಚಿತ ಚಿಕಿತ್ಸೆಯನ್ನು ದೊರೆಯುವಂಥ ಒಂದು ಕಾರ್ಯಕ್ರಮ. ಅದೇ ರೀತಿಯಲ್ಲಿ APLನವರಿಗೆ ಒಂದು 30% ಅಂದರೆ 1.5 ಲಕ್ಷದವರೆಗೆ ತಮ್ಮ ಕಾಯಿಲೆಗಳನ್ನು ಆಸ್ಪತ್ರೆಯಲ್ಲಿ ದಾಖಲಾದ ಸಂದರ್ಭಗಳಲ್ಲಿ ನಿಕ್ಕುವಂಥ ಒಂದು ಕಾರ್ಯಕ್ರಮ, ಬಹಳ ಉತ್ತಮವಾದ ಕಾರ್ಯಕ್ರಮ. ಬಹುಶಃ ಜನಸಾಮಾನ್ಯರು ಈ ಕಾರ್ಡಿನ ಪ್ರಯೋಜನವನ್ನು ಪಡೆಯಬೇಕಾದರೆ ಇಂಥ ಸಂಘ ಸಂಸ್ಥೆಗಳು ಒಟ್ಟು ಸೇರಿಕೊಂಡು ಜನರಿಗೆ ಒಂದು ಮನವರಿಕೆ ಮಾಡಿಕೊಂಡು ಇಂಥ ಕಾರ್ಡ್ಗಳನ್ನು ಜನಸಾಮಾನ್ಯರಿಗೆ ಒದಗಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಶೌಕತ್ ಆಲಿ ಅವರು, ಅವರ ಸ್ನೇಹಿತರು, ನಮ್ಮ ಸಾಯಿ ಫ್ರೆಂಡ್ಸ್ ಪ್ರಜ್ಞ ಎಲ್ಲ ಸದಸ್ಯರು ಮತ್ತು ಸುನಿಲ್ ಪೂಜಾರಿ, ನಮ್ಮ ಪ್ರೇಮ್, ಅಶ್ರಫ್, ಪ್ರದೀಪ್ ಇವರೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಈ ಹೆಚ್ಚಿನ ಚಂಚಲಾಕ್ಷಿ ಅವರು, ನಮ್ಮ ಪಂಚಾಯತಿನ ಮಾಜಿ ಸದಸ್ಯರು, ಹಾಗೂ ನಮ್ಮ ಶೋಭಕ್ಕನವರು, ನಮ್ಮ ಪೂರ್ಣಿಮಾ, ನಮ್ಮ ಭಾರತಿ ಅಕ್ಕನವರು ಇವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಡುವುದರ ಮುಖದ ಇವತ್ತು ಜನಸಾಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಬಹುಶಃ ಈ ಕಾರ್ಡು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಪ್ರಯೋಜನವಾಗಲಿ. ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಎಲ್ಲ ಸಂಘ ಸಂಸ್ಥೆಗಳು ಇಂಥ ಇನ್ನೂ ಅನೇಕ ಕಾರ್ಯಕ್ರಮ ಮಾಡಿಕೊಳ್ಳಿ. ನಮ್ಮ ಶ್ರೀನಿವಾಸ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರು ಸದಾ ಇಂಥ ಕಾರ್ಯಕ್ರಮಗಳಲ್ಲಿ ಒಂದು ದೇವಸ್ಥಾನದ ಅಧ್ಯಕ್ಷರಾಗಿ ಕೂಡ ಜನಸಾಮಾನ್ಯರೊಟ್ಟಿಗೆ ಇರುವವರು. ಅಚ್ಯುತಗಟ್ಟಿಯವರು ಅವರು ಪ್ರಥಮವಾಗಿ ನಮ್ಮ ಕೊಣಾಜೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಕಾರಣರಾದ ಅಚ್ಯುತಗಟ್ಟಿಯವರು. ಅವರು ಸ್ಫೂರ್ತಿಯಾಗಿದ್ದರು. ಮಂಗಳ ಗ್ರಾಮೀಣ ಯುವಕ ಸಂಘದ ಅಧ್ಯಕ್ಷರಾಗಿದ್ದವರು, ನಾನು ಕೂಡ ಸ್ಥಾಪಕ ಅಧ್ಯಕ್ಷ ಆಗಿ ಅವರು ಆ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ನಮ್ಮ ಕೊಣಾಜೆ ಗ್ರಾಮದಲ್ಲಿ ಅದು ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿಕೊಂಡು ನಿಮಗೆಲ್ಲರಿಗೂ ಅಭಿನಂದನೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಅಸೇಗೋಳಿ,
ಸಂಘಟನಾ ಕಾರ್ಯದರ್ಶಿ ಇಕ್ಬಾಲ್ ಸಾಮಾನಿಗೆ, ಕರ್ನಾಟಕ ರಾಜ್ಯ ವಸ್ತು ಪ್ರದರ್ಶನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಅಬ್ದುಲ್ ಅಜೀಜ್, ಉದ್ಯಮಿ ಜಬ್ಬಾರ್ ಮಾರಿಪಳ್ಳ, ಜುಬೇರ್ ಪುತ್ತೂರು, ಕೋಣಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಅಚ್ಯುತಗಟ್ಟಿ ಕೋಣಾಜೆ, ಆಸೇಗೋಳಿ ಅಯ್ಯಪ್ಪ ಮಂದಿರದ ಅಧ್ಯಕ್ಷರು ಶ್ರೀ ಶ್ರೀನಿವಾಸ್ ಶೆಟ್ಟಿ, ಕೋಣಾಜೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಶ್ರೀಮತಿ ಚಂಚಲಾಕ್ಷಿ ಅಸೇಗೋಳಿ, ಶ್ರೀಮತಿ ಶೋಭಾ ಬೊಕ್ಕ, ಭಾರತಿ, ಪೂರ್ಣಿಮಾ, ವೇದಾವತಿ, ಇಕ್ಬಾಲ್, ಅಸೇಗೋಳಿ ಸಾಯಿ ಫ್ರೆಂಡ್ಸ್ ಅಧ್ಯಕ್ಷರು ಅಶ್ರಾಫ್, ಗೌರವಾಧ್ಯಕ್ಷರು ಸುನಿಲ್ ಪೂಜಾರಿ, ಕಾರ್ಯದರ್ಶಿ ಪ್ರದೀಪ್ ಅಸೇಗೋಳಿ, ಸದಸ್ಯರು ಪ್ರೇಮದಾಸ್ ಪೂಜಾರಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಅವಿರ್ದು ಬೊಕ್ಕ ಆಯುಷ್ಮಾನ್ ಕಾರ್ಡ್ ನೋಂದಣಿ ಕಾರ್ಯಕ್ರಮ ನಡೆದವು.